ತಳಿಯ ಒಮಿಕ್ರಾನ್ ಸೋಂಕಿನ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅದನ್ನು ತಡೆಗಟ್ಟಲು ಶೀಘ್ರದಲ್ಲೇ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಒತ್ತಾಯಿಸಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ವೈರಾಣುಗಳು ರೂಪಾಂತರಿಯಾಗಿ ಬದಲಾಗುತ್ತಾ ಇರುತ್ತದೆ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ರಾಜ್ಯ ಸರ್ಕಾರ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಬೇಕು. ಜನರನ್ನ ಗೊಂದಲ ಸೃಷ್ಟಿಸುವ ಬದಲು ಮುಂಜಾಗ್ರತೆಯನ್ನ ವಹಿಸಬೇಕು. ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ 100% ಆಗುವಂತೆ ಮಾಡಲು ಜಿಲ್ಲೆಯಲ್ಲಿ ಆಂದೋಲನ ನಡೆಸಬೇಕು. 3ನೇ ಡೋಸ್ ಬೂಸ್ಟರ್ ಅನ್ನ ಕೊಡಲು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಹೇಳಿದರು. ಸರ್ಕಾರ ಇದರ ಬಗ್ಗೆ ಮತ್ತು ಜಿಲ್ಲಾ ಇದರ ಬಗ್ಗೆ ಬಹಳ ಗಂಭೀರವಾಗಿ ತಗೊಂಡು ಎಲ್ಲ ಹಂತದ ತಯಾರಿಯನ್ನು ಇವತ್ತು ಮಾಡಬೇಕಾಗ್ತದೆ. ವೈರಸ್ ಹಬ್ಬುದನ್ನು ಸದಾ ಯಾರಿಗೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ವೈರಸ್ ಅನ್ನು ಅದನ್ನು ನಮ್ಮ ಜನರ ಜೀವ ಹೋಗದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದು ಬಹಳಷ್ಟು ಮುಖ್ಯ. ವೈರಸ್ ವಿದೇಶದಿಂದಲೇ ಬರಬೇಕಂತ ಇಲ್ಲ. ವೈರಸ್ ಇಲ್ಲಿ ಅದರ ಸ್ವಭಾವವನ್ನು ಇಲ್ಲೇ ಬದಲಾವಣೆ ಮಾಡ್ತದೆ. ಅದು ಹೊಸ ವೈರಸ್ ಅಲ್ಲ, ಇದು ಇದ್ದಂಥ ವೈರಸ್ ಮ್ಯೂಟೆಂಟ್ ಚೇಂಜ್ ಆಗೋದು. ಅಗತ್ಯ ಆಗ್ಬೇಕಂತ ಹೇಳಿದ್ರೆ ಜೀವನ ಉಳಿಸಲಿಕ್ಕೆ ಬೇಕಾಗುವಂಥ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ಇನ್ನಷ್ಟು ಫಾಸ್ಟ್ ಆಗಿ ಮಾಡಬೇಕು. ಇವತ್ತು ಬರೇ 90% ನಮ್ಮ ಜಿಲ್ಲೆಯಲ್ಲಿ ಆಗೋದು ಹೈಯೆಸ್ಟ್. 90% ಆಫ್ ದಿ ಫಸ್ಟ್ ಡೋಸ್, 60% ಸೆಕೆಂಡ್ ಡೋಸ್ ಆಗಿದೆ. ವಿ ಹ್ಯಾವ್ ಟು ಸಿ ದ್ಯಾಟ್ 100% ಎರಡು ಡೋಸ್ ಕೂಡ 100% ಮಾಡುವಂತಹ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನ ಇವತ್ತು ತಕ್ಷಣ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಬೇಕು. ಅದು ಈಗ ಇಂಪಾರ್ಟೆಂಟ್. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮುಖಂಡ ಸದಾಶಿವ ಉಳ್ಳಾಲ್ ಮತ್ತಿತರರು ಉಪಸ್ಥಿತರಿದ್ದರು.